ರೇಷನ್ ನೀಡಲು ನ್ಯಾಯಬೆಲೆ ಅಂಗಡಿ ಸಿಬ್ಬಂದಿಗಳು ಲ್ಯಾಪ್ಟಾಪ್ನೊಂದಿಗೆ ಗುಡ್ಡ ಹತ್ತಿದ ಘಟನೆ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಸಮೀಪದ ಕೊಂಬಾರು ಗ್ರಾಮದಲ್ಲಿ ನಡೆದಿದೆ. ನ್ಯಾಯಬೆಲೆ ಅಂಗಡಿಯಲ್ಲಿ ದೊರಕುವ ಅಕ್ಕಿಗಾಗಿ ಗ್ರಾಮೀಣ ಭಾಗದ ಜನರು ಪರದಾಡುವ ದೃಶ್ಯಗಳು ಸಾಮಾನ್ಯವಾಗಿ ಬಿಟ್ಟಿದೆ. ಸರ್ಕಾರದ ಆದೇಶದಂತೆ ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ದಿನಸಿ ವಸ್ತುಗಳ ಖರೀದಿಗೆ ಅವಕಾಶವಿದ್ದರೂ ಕೊಂಬಾರು ಗ್ರಾಮದ ಕೆಂಜಾಳ ಎಂಬಲ್ಲಿ ಸಂಚಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ನೆಟ್ವರ್ಕ್ ಇಲ್ಲದೆ ಇದ್ದುದರಿಂದ ಪಡಿತರ ದೊರೆತಿಲ್ಲ. ಬಿಎಸ್ಎನ್ಎಲ್ ಹಾಗೂ ಏರ್ಟೆಲ್ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಪಡಿತರ ಪಡೆಯಲು ಬಂದ ಗ್ರಾಹಕರು ಪಡಿತರ ಸಿಗದೆ ಸಂಕಷ್ಟಕ್ಕೀಡಾಗಿದ್ದಾರೆ. ಇತ್ತ ನ್ಯಾಯಬೆಲೆ ಅಂಗಡಿಯ ಸಿಬ್ಬಂದಿಗಳು ಜನರ ಸಂಕಷ್ಟವನ್ನು ಮನಗಂಡು ಲ್ಯಾಪ್ಟಾಪ್ ಹಿಡಿದುಕೊಂಡು ಗುಡ್ಡಕ್ಕೆ ಹತ್ತಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕುರಿತ ಹೆಚ್ಚು ಮಾಹಿತಿ ನೀಡಲು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಪ್ರಕಾಶ್ ಕಡಬ ಅವರಿದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ಹಲೋ, ಇದೀಗ ರೇಷನ್ ನೀಡಲು ನ್ಯಾಯಬೆಲೆ ಅಂಗಡಿ ಸಿಬ್ಬಂದಿಗಳು ಲ್ಯಾಪ್ಟಾಪ್ ಹಿಡಿದುಕೊಂಡು ಗುಡ್ಡದ ಮೇಲೆ ಹತ್ತಿದ ಘಟನೆ ಕಡಬದಲ್ಲಿ ನಡೆದಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಿ? ಖಂಡಿತವಾಗ್ಲೂ ಭವನ, ಇದೇನೆಂದ್ರೆ ಕಡಬ ತಾಲೂಕಿಗೆ ಸಂಬಂಧಪಟ್ಟ ಕೊಂಬಾರಿಗೆ ಸಮೀಪದ ಕೆಂಜಾಲ ಎಂಬಲ್ಲಿ ನಡೆದಿರುವಂತಹ ಘಟನೆ. ಯಾಕಂದ್ರೆ 10 ಗಂಟೆವರೆಗೆ ಅಗತ್ಯ ಸಾಮಗ್ರಿಗಳ ಇದಕ್ಕೂ ನೀಡುವುದಕ್ಕೋಸ್ಕರ ರೇಷನ್ ಅಂಗಡಿಗಳು ಇಂಥದ್ದು ಹಲವು ಕಡೆಗಳಲ್ಲಿ ಓಪನ್ ಆಗ್ತಾ ಇವೆ. ಅದರಲ್ಲಿ ಈ ಕೆಂಜಾಲ ಎಂಬುದು ಬಂದು ಫುಲ್ ಒಂದು ಗ್ರಾಮೀಣ ಪ್ರದೇಶ, ತುಂಬಾ ಕುಗ್ರಾಮ ಆಗುತ್ತೆ. ಅಲ್ಲಿ ಒಂದು ನೆಟ್ವರ್ಕ್ ಇಶ್ಯೂ ಈ ಹಿಂದೆ ಅಂದ್ರೆ ಹಲವು ಬಾರಿ ಆ ಗ್ರಾಮಸ್ಥರು ಮನವಿಗಳು ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ಅಲ್ಲಿ ನೆಟ್ವರ್ಕ್ ಸಮಸ್ಯೆಗೆ ಯಾವುದೇ ಒಂದು ಪರಿಹಾರ ಈ ತನಕ ಸಿಗದಿರುವಂತದ್ದು. ಅಂದ್ರೆ ಇದೀಗ ಹೊಸ ಸಮಸ್ಯೆ ಅಲ್ಲ, ಇದು ಶುರುವಾಗಿ ಎಷ್ಟು ಸಮಯ ಆಯ್ತು? ಖಂಡಿತವಾಗ್ಲು ಇದು ಒಂದು ಅಲ್ಲಿನ ಗ್ರಾಮಸ್ಥರು ನಮಗೆ ಹೇಳಿದ ಮಾಹಿತಿ ಪ್ರಕಾರ ಒಂದು ಹಲವು ವರ್ಷಗಳಿಂದ, ಒಂದು 5-6 ವರ್ಷಗಳಿಂದ ನಂತರ. ಯಾಕಂದ್ರೆ ಈ ಹಿಂದೆ ಅಲ್ಲಿ BSNL ಟವರ್ ಮಾತ್ರ ಇದ್ದಿರುವಂತದ್ದು. ನಂತರದಲ್ಲಿ ಏರ್ಟೆಲ್ ನವರ ನೆಟ್ವರ್ಕ್ ನಲ್ಲಿ ಆರಂಭಿಸಿದೆ. ಆದ್ರೆ ಈ 2 ನೆಟ್ವರ್ಕ್ಗಳು ಅಗತ್ಯ ಸಮಯಕ್ಕೆ ಅಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ವಿದ್ಯುತ್ ಸಮಸ್ಯೆ, ಮೇನ್ ಆಗಿ ಒಂದು ವಿದ್ಯುತ್ ಸಮಸ್ಯೆ. ಕರೆಂಟ್ ಹೋದರೆ ಈ ಟವರ್ಗಳು ಯಾವ್ದು ವರ್ಕ್ ಆಗದ ಸ್ಥಿತಿ ಇರ್ತದೆ. ನಂತರದಲ್ಲಿ ಸ್ವಲ್ಪ ಗುಡ್ಡಗಾಡು ಪ್ರದೇಶ ಆಗಿರೋದಕ್ಕೆ, ಯಾಕಂದ್ರೆ ದೂರದಿಂದ ಜನರಿಗೆ ಇದು ಮಾಹಿತಿಗಳು ಗೊತ್ತಿರಲ್ಲ, ನೆಟ್ವರ್ಕ್ ವಿಷಯ ಅಲ್ಲಿ ಗೊತ್ತಿರಲ್ಲ. ದೂರ ಅಲ್ಲಿ ಕಾಲ್ನಡಿಗೆ ಮೂಲಕ ಇಲ್ಲಾಂದ್ರೆ ಬೇರೆ ದೂರದ ಊರುಗಳಿಂದ ಈ ಕೆಂಜಾಲ ಎಂಬ ಊರಿಗೆ ಬರ್ತಾ ಇರ್ತಾರೆ. ಅಲ್ಲಿ ಬಂದು ನಂತರದಲ್ಲಿ ಈ ತರ ನೆಟ್ವರ್ಕ್ ಸಮಸ್ಯೆ ಆಗಿದೆ. ಆದ್ರೆ ನಿನ್ನೆನೂ ಅದೇ ಘಟನೆ ಆಗಿರುವಂತದ್ದು. ಆ ಸಮಯದಲ್ಲಿ ಸಿಬ್ಬಂದಿಗಳು ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ನೀಡ್ಲಿಕ್ಕೆ. ಆದ್ರೆ ಜನಗಳು ಮತ್ತು ಜಾಸ್ತಿ ಆಗ್ತಾನೆ ಇರ್ತಾರೆ. ಅಲ್ಲಿ ಜನ ಜಾಸ್ತಿ ಆಗುವ ಹಿನ್ನೆಲೆಯಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ಅಂತ ಸಮಯದಲ್ಲಿ ಅಲ್ಲಿ ಒಂದು ಸ್ವಲ್ಪ ಗುಡ್ಡ ಪ್ರದೇಶ. ಯಾಕಂದ್ರೆ ಈ ಹಿಂದೆನೂ ಒಂದು ವರದಿ ಮಾಡಿದೀವಿ. ಶಾಲಾ ಮಕ್ಕಳು ಒಂದು ಗುಡ್ಡದಲ್ಲಿ ಒಂದು ಟೆಂಟ್ ಮಾಡಿ ಅಲ್ಲಿ ಆನ್ಲೈನ್ ಕ್ಲಾಸನ್ನು ಅವರು ಅಲ್ಲಿ ಮಾಡ್ತಾ ಇರೋದು ಅಂತ ಏರಿಯಾಕ್ಕೆ. ಯಾಕಂದ್ರೆ ಅಂತದೊಂದು ಕುಗ್ರ ಪ್ರದೇಶ ಅಲ್ಲಿ. ಅಧಿಕಾರಿಗಳು ಸ್ವಲ್ಪ ಆ ಕಡೆ ಗಮನ ಇರುತ್ತೆ. ಯಾಕಂದ್ರೆ ನೆಟ್ವರ್ಕ್ ಸಮಸ್ಯೆ, ಯಾಕಂದ್ರೆ ಹಲವು ಬಾರಿ ನೆಟ್ವರ್ಕ್ ಸಮಸ್ಯೆಗಳು ತುಂಬಾ, ಯಾಕಂದ್ರೆ ಅದು ಕಾಡಾನೆಗಳು ಬರುವಂತ ಒಂದು ಪ್ರದೇಶ ಇದೆ, ಮತ್ತೆ ಕಾಡು ಪ್ರಾಣಿಗಳ ಹಾವಳಿಗಳು ತುಂಬಾ ಇರುವಂತಹ ಪ್ರದೇಶ ಇದೆ ಅದು. ಅಂತದ್ರಲ್ಲಿ ನೆಟ್ವರ್ಕ್ ಸಮಸ್ಯೆ. ಇತ್ತೀಚೆಗೆ ನಮಗೆ ಅಲ್ಲಿನ ಒಬ್ಬರು ಮಹಿಳೆ ಫೋನ್ ಮಾಡಿ, ಯಾಕಂದ್ರೆ ಅವರು ನಡ್ಕೊಂಡು ಬರುವಂತ ಸಮಯದಲ್ಲಿ ಈ ಕಾಡು ಹಂದಿಗಳ ಒಂದು ಗುಂಪು ಒಂದು ದಾಳಿ ಮಾಡುವ ಸಮಯದಲ್ಲಿ ಅವರಿಗೆ ಒಂದು ಫೋನ್ ಮಾಡಿ ಯಾರಿಗಾದ್ರು ತಿಳಿಸೋಣ ಅಂತ ಹೇಳಿದ್ರು ಒಂದು ತಿಳಿಸಲಿಕ್ಕೆ ಸಾಧ್ಯವಾಗದ ಒಂದು ಸ್ಥಿತಿ ಇತ್ತು. ಅಂತ ಒಂದು ಪರಿಸ್ಥಿತಿ ಇರುವಂತಹ ಗ್ರಾಮ ಅಂತ ಹೇಳ್ಬೇಕಾಗುತ್ತೆ. ಓಕೆ ಸರ್, ಮಾಹಿತಿಯಾಗಿ ಧನ್ಯವಾದಗಳು. ಇಷ್ಟೆಲ್ಲ ಸಮಸ್ಯೆಯಾದ್ರೂ ಇನ್ನೂ ಇಲ್ಲಿನ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಿರುವುದು ಬಹಳ ಬೇಸರದ ಸಂಗತಿ. ಯಾಕಂತಂದ್ರೆ ಈ ಲಾಕ್ಡೌನ್ ಸಮಯದಲ್ಲಿ ಬಹಳಷ್ಟು ಜನರು ತಮ್ಮ ಹೊಟ್ಟೆಗೆ ಹಿಟ್ಟಿಲ್ಲದೆ ಪರದಾಡ್ತಿದ್ದಾರೆ. ಇಂತಹ ಸಮಯದಲ್ಲಿ ಸರ್ಕಾರ ನೀಡುವಂತಹ ಪಡಿತರ, ಅಕ್ಕಿ, ಸಾಮಗ್ರಿಗಳು ಇವರಿಗೆ ಸಿಗದಿದ್ರೆ ಬಹಳ ಕಷ್ಟ ಆಗ್ತದೆ. ಇನ್ನಾದ್ರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕನ್ನೋದು ನಮ್ಮ ಆಶಯ.